ಕಿರಣಣ್ಣ ಹಾಯ್ ಎಂಚಲ್ಲರ್ ಭಾರಿ ಅಪರೂಪ ಎಂಚಲ್ಲರ್ ಕಿರಣಣ್ಣ ಚಾಂಡಿ ಗುಡ್ ಈವ್ನಿಂಗ್ ಇರೆಗ್ಯುಲರ್ ಗುಡ್ ಈವ್ನಿಂಗ್ ವಾಸ್ತು ಬ್ರದರ್ ಹಾಯ್ ಎಂಚಲ್ಲರ್ ಓ ಬರಬೇಕು ಬಂದೆ ನಮಸ್ಕಾರ ನಮಸ್ಕಾರ ಕಿರಣಣ್ಣ ಚಾ ಆಯಿತು ಹೌದಾ ಲೈಕ್ ಕೊಟ್ರಾ ಥ್ಯಾಂಕ್ ಯು ಶಶಾಂಕ್ ಅವರೇ ಥ್ಯಾಂಕ್ ಯು ಹಾಯ್ ಊಟ ಮಾಡಿದ್ರಾ ಊಟ ಆಯಿತು ನಾನು ಚೆನ್ನಾಗಿದ್ದೇನೆ ನೀವು ಹೇಗಿದ್ದೀರಿ ಕಿರಣಣ್ಣ ಲೈಕ್ ಅಂತ ಹೇಳ್ತಿದ್ದಾರೆ ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತ ಕೇಳ್ತಿದ್ದಾರೆ ಶಶಾಂಕ್ ಅವರು ಹೈಡಲ್ಲಿರೋರು ಬಂದು ಲೈಕ್ ಮಾಡಿ ಅವರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ಸೂಪರ್ ಥ್ಯಾಂಕ್ ಯು ಲೈಕ್ ಕೊಡೋದವ್ರು ಲೈಕ್ ಕೊಡಿ ಆಯಿತಾ ಶಶಾಂಕ್ ಅವರೇ ಥ್ಯಾಂಕ್ ಯು ಕಿರಣಣ್ಣ ಎಲ್ಲಿ ಹೋದ್ರಿ ಮಾರ ತುಂಬ ವಾಸ್ತು ಬ್ರದರ್ ಇದ್ದೀರಾ ಸೂಪರ್ ಥ್ಯಾಂಕ್ ಯು ಸಪೋರ್ಟ್ ಮೆಸೇಜ್ ಸ್ಟಾರ್ ಲೈವ್ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಶಶಾಂಕ್ ಅವರೇ ಹೇಳಿ ಮಾರ್ರೆ ಎಂತ ನೀವೊಂದು ಸುದ್ದಿ ಇಲ್ಲ ಮಾರ್ರೆ ನೀವು ಎಲ್ಲಿಗೆ ಹೋಗಿದ್ದೀರಿ ನೋಡಿದೆ ನಿಮ್ಮದು ಡ್ರೆಸ್ ಸೇಲ್ ಮಾಡ್ತಿದ್ರಲ್ಲ ಅಲ್ವಾ ಎಲ್ಲ ನೋಡಿದೆ ಏನಂದರೆ ಹೇಗಿದ್ದಾರೆ ನಿಮ್ಮದು ಮಿಸ್ಸಸ್ ಮತ್ತು ಮಗ ರವೀಂದ್ರಣ್ಣ ಹಾಯ್ ಹೇಗಿದ್ದಾರೆ ಕಿರಣಣ್ಣ ರವೀಂದ್ರಣ್ಣ ಚಹಾ ಕುಡಿದ್ರಾ ಎಲ್ಲರೂ ಸೌಖ್ಯ ಹೌದಾ ಕಿರಣ್ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ ಎಲ್ಲ ಆರಾಮ ಮಾರ್ರೆ ಹೌದಾ ನಾನು ಕೇಳಿದಂತೆ ಹೇಳಿ ರವೀಂದ್ರಣ್ಣ ನಮಸ್ಕಾರ ಅಂತ ಹೇಳ್ತಿದ್ದಾರೆ ಕಿರಣಣ್ಣ ತುಂಬ ಅಪರೂಪ ಆಗಿ ಹೋಗಿದ್ದೀರಾ ಕಿರಣಣ್ಣ ಟೀ ನಿನ್ನ ಟೀ ಆಯಿತಾ ನಂದು ಟೀ ಆಗಿಲ್ಲ ನನಗೆ ತಲೆನೋವು ಯಾಕೋ ತಲೆನೋವು ಆಗ್ತುಂಟು ಬನ್ನಿ ಗೈಸ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ ಥ್ಯಾಂಕ್ ಯು ಇವರು ವಾಸ್ತು ಬ್ರದರ್ ಹೋದ್ರ ಅಂತಲ್ಲ ಶಶಾಂಕ್ ಅವರೇ ಇದ್ದೀರಾ ಕಮೆಂಟ್ ಹಾಕಿ ಲೈಕ್ ಯಾರೆಲ್ಲ ಕೊಟ್ಟಿಲ್ಲ ಲೈಕ್ ಕೊಡಿ ಆಯಿತಾ ಮಂಡೆ ನೋವಾ ಹಾಂ ಅದೇ ಮಂಡೆ ನೋವು ಅಂತೆ ಈಗ ಇನ್ಸ್ಟಾಗ್ರಾಮಲ್ಲಿ ಸಿಗ್ತೇನೆ ವೈಟಿಯಲ್ಲಿ ಕಮ್ಮಿ ನೀವು ಸಿಗೋದಿಲ್ಲ ಅಲ್ಲಿ ಇರ್ತೀರಾ ನಿಮ್ಮದು ಐ ಡಿ ನೇಮ್ ಚೇಂಜ್ ಆಗಿದೆ ಅಲ್ವಾ ಹಾಗಾಗಿ ನೋಡಿದೆ ಕಿರಣಣ್ಣ ಐ ಡಿ ನೇಮ್ ಚೇಂಜ್ ಉಂಟು ನಿಮ್ಮದು ಹಿಂದಿನ ಐ ಡಿ ಇಲ್ಲಲ್ಲ ಈಗ ಇದ್ದೀರಾ ಹೋದ್ರ ಅದಕ್ಕೆ ಸ್ಟ್ರಾಂಗು ಕುಡಿಬೇಕು ಸ್ಟ್ರಾಂಗ್ ಟೀ ಕುಡಿಬೇಕಾ ಟೀ ಅಲ್ಲ ಅದು ಎಂತ ಆಯ್ತಂದರೆ ಅದು ಕಂಪ್ಯೂಟ್ರು ಜಾಸ್ತಿ ಹೊತ್ತು ನೋಡ್ತೇನಲ್ಲ ಹಾಗಾಗಿ ಹಾಗೆ ಆಗ್ತದೆ ಅದ್ರ ಕಡೆನೇ ಗಮನ ಕೊಟ್ರುಂಟಲ್ಲ ಬನ್ನಿ ಗೈಸ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ ಎಲ್ಲ ಹೋದ್ರು ನೋಡಿ ಇದ್ದವರು ಕೂಡ ಹೋದ್ರು ಮತ್ತು ಯಾರನ್ನು ಕರೆಯುದು ಯಾರಿದ್ದೀರಾ ಕಮೆಂಟ್ ಹಾಕಿ ಟೈಮ್ ಎಷ್ಟಾಯಿತು 5:24 ರವೀಂದ್ರಣ್ಣ ಇದ್ದೀರಾ ನೀವು ಕೂಡ ಹೋದ್ರಾ ಮಾರ ಎಂತ ಮಾತಾಡಿ ಕಾಣ್
ಕಂಪ್ಯೂಟರ್ ಮಾತ್ರ ಕಾಣಬೇಕಂತ ಇಟ್ಟೆ. ನೋಡಿ ಬೆಣ್ಣೆ ತೆಗಿತೈತೆ ನೋಡಿ. ಏನಂದರೆ ನಾ ಇದ್ದೇನೆ, ಹೌದಾ ನೀವಿದ್ದೀರ? ಕಾಣಿಸ್ತಲ್ಲ ಅಷ್ಟೇ ನೋಡಲಿಕ್ಕೆ. ಹಾಂ, ಮತ್ತು ಹೇಳಿ ಏನು ಸಮಾಚಾರ? ಇದ್ದವರು ಮಾತಾಡಿ ಅಲ್ಲ. ರವೀಂದ್ರ ಅಣ್ಣ ಪಾತಿರ್ಲಿಲ್ಲ. ಓ, ಹಾಂ, ಇವತ್ತು ಏನು ಲೇಟ್ ಡ್ಯೂಟಿ ಇವತ್ತು ಅಂದರೆ ತುಂಬ ವರ್ಕ್ ಇತ್ತು ಮಾರೆ. ಮತ್ತು ಎಂತ ಗೊತ್ತಾ, ಕಾಲೆಲ್ಲ ಕಾಲ್ ಉಂಟಲ್ಲ, ಅದು ಕೆಲವು ಸರಿ ತುಂಬ ಕಾಲ್ ಬಂದಾಗ ಇದು ಎಂತ ಹೇಳೋದು, ಕೆಲಸ ಆಗುತ್ತೆ, ಕೆಲಸದ ವಿಷಯ ಅಲ್ಲ. ಕೆಲಸದವರಿಗೆ ಕಾಲ್ ಮಾಡುವಾಗ ಕೆಲಸ ಆಚೆ ಈಚೆ ಆಗ್ತದೆ. ಹಾಗೆ ಐಡ್ನಲ್ಲಿರಬೇಡ, ಬನ್ನಿ ಕಾಲ್ ಉಂಟಲ್ಲ. ಅದು ನಿಮಗೆ ನಾನು ಹೇಗೆ ಹೇಳೋದು ಮಾರ್ರೆ, ನೀವು ಮಂಡೆ. ಆಯಿತು, ಇನ್ನೂ ಹೊರಡೋದು 5:30ಗೆ ಹೊರಡ್ತೇನೆ. ಹೊರಡುವಾಗ ನಿಮಗೆ ತೋಟ ಎಲ್ಲ ತೋರಿಸ್ಲಿಕ್ಕೆ ಉಂಟು. ಅಯ್ಯ ಹೋಗಿತ್ತು, ತೋಟ ಎಲ್ಲ ತೋರಿಸ್ಲಿಕ್ಕೆ ಉಂಟು. ಅದನ್ನೆಲ್ಲ ನೋಡ್ಕೊಂಡು ಈಗ ಹೋಗ್ಬೇಕು. ಎಂತ ಮಾರೆ ನಿಮ್ಮ ಮಂಡೆ, ನಿಮ್ಮ ಮಂಡೆ ನಂದಲ್ಲ. ನಂದು ಮಂಡೆ ನನ್ನ ಹತ್ರ ಉಂಟು. ಬನ್ನಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಐಡಲ್ಲಿ ಇದ್ದೀರಾ, ಬೇಗ ಬೇಗ ಬಂದು ಕಮೆಂಟ್ ಹಾಕಿ. ರೋಡ್ ಲೈವ್ ಇದೆ ಇವತ್ತು. ಹೌದು, ರೋಡ್ ಲೈವ್ ಇದೆ ಆಯಿತಾ. ಅದೆಂತ ಸುತ್ತಿಗೆ, ಅದು ನಾನು ಆಗ ಕೇಳಿದ್ದೆ ತುಷಾಂತ್, ನೀವು ತರುವಾಗ ಲೇಟ್ ಆಯಿತು. ಅದೇನು ಲೇಟು? ತುಷಾಂತ್ ಬ್ರೋ ಆಯ್ ಅಂತ ಹೇಳ್ತಿದ್ದಾರೆ. ಅದು ನಾನು ಆಗ ಕೇಳಿದ್ದು, ನೀವೀಗ ತಂದ್ರಿ ಮಾರೆ. ಅದು ನನಗೆ ಆಗ ಒಂದು ಅಗತ್ಯ ಇತ್ತು. ಹಾಯ್ ರವಿ ಬ್ರೋ ಅಂತ ಹೇಳ್ತಿದ್ದಾರೆ ತುಷಾಂತ್. ಲೈಕ್ ಕೊಟ್ರಾ? ಎಷ್ಟು ಜನ ಬಂದ್ರಿ ಮಾರೆ, ಲೈಕ್ ಎಲ್ಲಿ ಹೋಯಿತು? ಮುದ್ದು ಮಂಡೆಗೆ ಹಾಕಿ ಅಂತ ಹೇಳ್ತಿದ್ದಾರೆ. ಓ, ನನ್ನ ಮಂಡೆಗೆ ಹಾಕ್ಲಿಕ್ಕಲ್ಲ, ಅದು ಅವ್ರದ್ದು, ತುಷಾಂತ್ ಅವರ ಮಂಡಿಗೆ ಹೊಡಿಲಿಕ್ಕೆ. ಅವರಿಗೆ ಚರ್ಬಿ ಅವರಿಗೆ. ಹಾಯ್ ರವಿ ಅಣ್ಣ ಅಂತ ಹೇಳ್ತಿದ್ದಾರೆ ಕೇಶವಣ್ಣ. ನೋಡಿ, ರವೀಂದ್ರಣ್ಣನಿಗೆ ಹಾಯ್ ಹೇಳ್ತಿದ್ದಾರೆ ಕೇಶವಣ್ಣ. ಕೇಶವಣ್ಣ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ನಾ ಇವಾಗ ಅಲ್ಲಿಂದ ಎಂತ ತುಷಾಂತ್ ಅರ್ಥ ಆಗ್ತದೆ ಆಯಿತಾ. ಕೇಶವಣ್ಣ ಹಾಯ್ ಅಂತೇಳಿ, ಇದು ಎಂತ ಮಾರೆ ನನ್ನ ತಲೆಯಿಂದ ಹೂ ಎಲ್ಲ ಒಂದು ದಾನೆ ಮುದ್ದು ಅಕ್ಕ ಮುಗಲಾತನಿ ವರ್ಷ ಬರೋದು ಅಚ್ಚ. ಸೂಪರ್ ಸೂಪರ್, ಥ್ಯಾಂಕ್ ಯು ಸುಶಾಂತ್. ಹಾಯ್ ಹಾಯ್, ಹೇಗಿದ್ದೀರಾ? ಏನೆಲ್ಲ ತಿಂದ್ರಿ, ಏನೆಲ್ಲ ಕುಡಿದ್ರಿ? ಲೈಕ್ ಕೊಡೋದಿದ್ರೆ ಲೈಕ್ ಕೊಡಿ ಆಯಿತಾ. ನೀವು ಪಾಪ ಅಲ್ವಾ, ನಿಮ್ಮಷ್ಟು ಪಾಪ ಯಾರಿಲ್ಲ. ಹೌದಾ, ಅದ ಚಕ ಚಕಸದ್ದು ಅವೊಂದೇ ಪ್ರಿಂಟ್ ತೆಪ್ಪುನಾತೆ. ನಾ ಆ ಗೊಂಬೆ ಹೋಗಿದ್ದೆ ಗೊತ್ತಾ ಅಂತ ಹೇಳ್ತಿದ್ದಾರೆ ಸುಶಾಂತ್ ಬ್ರೋ. ಹಾಯ್ ಅಂತ ರವೀಂದ್ರಣ್ಣ. ಸೌಖ್ಯ ಅಂದೆ ಪಲ್ಲೆ ದಾದ ವಿಶೇಷ ಬೊಕ್ಕೆನ್ ಏ ನಿಕ್ಲ ಒಂಜಿ ಕಮೆಂಟ್ ಉಂಡತಿ ಇಂಗ್ಲೀಷ್ ಪಾಡ್ಲೆ ಮಾರ. ಓ ಕೇಂದ್ರ ನಿಕ್ಲೆ ಕಮೆಂಟ್ ಇಂಗ್ಲೀಷ್ ಪಾಡ್ಲೆ ಇಂಕ ಬಂಗ ಆಪುಂಡು. ರೋಡ್ಡು ಪೋನ ಪೂರ ಬೊಗೆ ನಾನು ಏನೇನು ಓದೋಮಪ್ಪ ಹೆಂಗೆ ಗೊತ್ತಿಜ್ಜಿ. ನಾನು ಪಾಪ ಮಾರ್ರೆ. ಹೌದಾ, ನೀವು ಪಾಪನಾ? ಓಕೆ, ನೀವು ಪಾಪ, ನಾನು ಪಾಪ, ಎಲ್ಲರೂ ಪಾಪ ಆಯಿತು. ಏರು ಪನೊಂದುಲ್ಲೆ ಸುಶಾಂತ್.
ಹಾಂ, ನಾನು ದೊಡ್ಡ ಇಂಗ್ಲೀಷ ಅಲ್ಲ, ಎಲ್ರಿಗೆ ಹೇಳಿದ್ದು ಇಂಗ್ಲೀಷಲ್ಲಿ ಕಮೆಂಟ್ ಹಾಕಿ, ಇಲ್ದಿದ್ರೆ ಅದು ನನಗೆ ಉಂಟಲ್ಲ ಬೇರೆ ಭಾಷೆಯಲ್ಲಿ ಬರ್ತದೆ ಪರಿಹಾರ ಅರ್ತಜಿ ಒಂಜಿ ಬುತ್ತಿಡು ತಿಂಡಿ ಉಂಡು ಅಂಚೆನೆ ಉಂಟು. ನಾನೈತೆ ಪೋದು ತಿನ್ನೋಡಾತೆ ಇತ್ತೆ ದಾಲ ತಿಂತು ಆ ಬುತ್ತಿ ಅಂಚೆನೆ ಉಂಟು. ಇಲ್ಲ ಪೋದು ತಿಂತು ಕೆಲವು ಆಸೆ ಪಾಡುವ ನೆಟ ಕುಲೆಕುಲುಲ್ಲ ಕುಲೆಕು ಅಂಚ ಸುಶಾಂತ್ ಪೋಯರಾ ಸಾರಿ ತುಷಾಂತ್ ಪೋಯ್ ರಡ್ಡು ಪುದರ್ ಒಂಜೆತ ಕಾದು ಬಾರಿ ಬಂಗ ಆತು. ನೀವು ಮಾತಾಡ್ತಾ ಇರೋದು ಯಾವ ಭಾಷೆ? ನಾನು ಮಾತಾಡ್ತಿರೋದು ಇದು ಜಪಾನ್ ಭಾಷೆ. ಉಂಟಲ್ಲ ಎಂತ ಉಂಟಲ್ಲ ನೀವು ಮಂಡೆ. ರಾಜೇಶ್ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಒಂದು ಲೈಕ್ ಕೊಡಿ ಆಯಿತಾ. ಹಾಗೆ ಚಾನಲ್ ಇದ್ರೆ ಹೇಳಿ. ಒಳ್ಳೆ ಮೂಲೆಟ್ ಕುದೊಂದು ಅಂದ ಎಂತ ಗೊತ್ತಾ ಗೈಸ್, ಮುದ್ದು ಉಂಟಲ್ಲ. ಹಾಂ ಹೇಳಿ, ಮುದ್ದು ಇದ್ದಾಳೆ ಹೇಳಿ, ಏನಾಗಬೇಕು ಮುದ್ದುಗೆ? ಸೂಪರ್ ಅಂತ ಹೇಳ್ತಿದ್ದಾರೆ. ರಾಜೇಶ್ ಅವರು ಇದ್ದೀರಾ? ಒಂದು ಲೈಕ್ ಕೊಡಿ ಮಾರು. ಎಲ್ಲಿ ಹೋದ್ರಿ? ಮಾತಾಡಿ. ಸುಶಾಂತ್ ಮಾತಾಡಿ, ತುಷಾಂತ್ ಮಾತಾಡಿ. ಎಲ್ಲರೂ ಬೇಗ ಬೇಗ ಮಾತಾಡಿ ನೋಡು. ಮುದ್ದು ನನಗೆ ಜೋರು ಮುದ್ದು ಗೈಸ್. ಹೌದಾ ಗೈಸ್? ನಂಗೆ ಗೊತ್ತಿರಲಿಲ್ಲ ಅಲ್ಲ. ನೋಡಿ ಗೈಸ್, ದೇವರೇ ಇದೊಂದೆಂತ ಮರ ಮೆಸೇಜ್ ಬರುತ್ತೆ. ಎಂತ ಗೈಸ್ ಅಂದರೆ, ನಾನು ಜೋರು ಮಾಡಿಲ್ಲ ರವೀಂದ್ರಣ್ಣನಿಗೆ ಆಯಿತಾ. ಅವರು ಸುಳ್ಳು ಹೇಳುದು. ಅವರಿಗೆ ತಿಂದದ್ದು ಜಾಸ್ತಿ ಆಗಿದೆ. ಹೈಡ್ನಲ್ಲಿ ಇರಬೇಡಿ ಅಂತ ಹೇಳಿದೆ. ಯಾನು ವರ್ಕ್ ಮಲ್ತೊಂದು ಲೈಸಿಸ್ಸು ಇರ್ಬ ವರ್ಕ್ ದಯ ಮಲ್ಪನು ಯಾವ ಇರು ವರ್ಕ್ ಮಲ್ಪನು ಇರುತ್ತೆ ಎನ್ನಲ್ಲ. ಇವು ಬೈದರತ ಪಾತಿರ್ಲೆ ಮರ್ಯಾದೆ. ರವೀಂದ್ರಣ್ಣ ಅಳ್ತಾ ಇದ್ದಾರೆ ಅಂತ ಹೇಳಲ್ಲ, ಅವರು ಅಳ್ತಾ ಇದ್ದಾರೆ ಆಯ್ತಾ. ನೋಡಿ ನಿಜ ಗೈಸ್ ನಾ ಹೇಳಿದ್ದು. ಹೌದಾ ಗೈಸ್? ಗೊತ್ತಿರಲಿಲ್ಲ ಅಲ್ಲ. ಓ ಗೈಸ್ ಕೇಳಿ, ಇಲ್ಲಿ ರವೀಂದ್ರಣ್ಣ ಒಂದು ಹೇಳ್ತಾ ಇದ್ದಾರೆ, ನಿಜ ಹೇಳ್ತಾರಂತ ಆಯ್ತಾ. ಸಚಿನ್ ಅವರು ಬಂದರು. ಹಾಯ್ ಹಾಯ್ ಸಚಿನ್ ಅವರೇ, ಎಂತಾಯ್ತು ಮಾರೆ? ಹಾಯ್, ಹೇಗಿದ್ದೀರಾ? ಒಂದು ಲೈಕ್ ಕೊಡಿ ಆಯಿತಾ. ಯಾನು ವರ್ಕ್ ರಿಪೋರ್ಟ್ ಮಾಡ್ತಂದಿಲ್ಲ. ಈರು ಯಾವೇ ವರ್ಕ್ ರಿಪೋರ್ಟ್ ಮಾಡ್ತಾನೆ ಏತಿಂದ ರಿಪೋರ್ಟ್ ಮಾಡ್ತು. ನಾ ಪಾಪ ಇದ್ದೇನೆ ಅಂತ ನನಗೆ ಜೋರು ಮಾಡೋದು ಗೈಸ್. ಹೌದಾ? ಅವಳಿಗೆ ಮಂಡಿಗೆ ಕೊಡಬೇಕು. ಸಚಿನ್ ಬ್ರೋ ಹಾಯ್ ಅಂತ ಹೇಳ್ತಾರೆ. ತುಷಾಂತ್ ಲೈಕ್ ಕೊಟ್ಟಿದ್ದೀನಿ ಸಿಸ್ಟರ್, ಥ್ಯಾಂಕ್ ಯು. ನಿಮ್ಮದು ಯಾರ್ದಾದ್ರೂ ಚಾನಲ್ ಇದ್ದರೆ ಹೇಳಿ ಆಯಿತಾ. ನೀವು ಹೇಳೋದಿದ್ರೆ ನನಗೆ ಗೊತ್ತಾಗಲ್ಲ, ನೀವು ಹೇಳಿ ಚಾನಲ್ ಇದ್ದ. ಸೂಪರ್, ಥ್ಯಾಂಕ್ ಯು. ಲೈಕ್ ಕೊಟ್ಟಿದ್ದೇನೆ. ನನ್ನ ನೆನಪಿದೆಯಾ ಸಚಿನ್ ಬ್ರೋ ಅಂತ ಹೇಳ್ತಿದ್ದಾರೆ ನೋಡಿ. ಸಚಿನ್ ನೆನಪಿದೆಯಾ ನಿಮಗೆ ಅಂತ ಹಾಡು ಹೇಳ್ತಿದ್ದಾರೆ ಈ ತುಷಾಂತ್. ಅದೊಂದು ಸಾಂಗ್ ಉಂಟಲ್ಲ, ಯಾವುದು? ರವೀಂದ್ರಣ್ಣ ಇದ್ದೀರಾ? ಅದು ಸಾಂಗಿಗೆ ಇವರ ಡೈಲಾಗ್ ಮ್ಯಾಚ್ ಆಗುತ್ತೆ. ಪ್ರೀತಿಯಕ್ಕ ಹಾಯ್ ಹಾಯ್. ಏನು ಚೊಲ್ಲರ್? ಲೈಕ್ ಥ್ಯಾಂಕ್ ಯು
ಹ್ಞೂ, ಲಾವಣ್ಯ ಅಕ್ಕನ ಲೈವಲ್ಲಿ ನೋಡಿದ್ದು ನೆನಪ ಅಂತ ಹೇಳ್ತಿದ್ದಾರೆ ಸಚಿನ್. ರಾಜೇಶ್ ಅವರು ಮತ್ತೆ ಬಂದರು, ಬನ್ನಿ ಬನ್ನಿ. ಸರಿಯಾದ ಮುದ್ದು ಇಜ್ಜಿಯೇ ಪ್ರೀತಿ ಅಕ್ಕ ಅಂಚೆನುಂಡು. ರವಿ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ. ಅವೇನು ಅಂದಾದ ಮಾಡ್ತಂತಾನೆ, ಅವೇನು ಓಯಲ್ ಆಕ್ಸೈಡ್ ಮಾಡ್ದು ಬಿಡು. ತುಷಾಂತ್ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ನೋಡಿ. ಪ್ರೀತಿ ಅಕ್ಕ ಹಾಯ್ ಹೇಳ್ತಿದ್ದಾರೆ ಆಯ್ತಾ, ನೀವೊಂದು ಹಾಯ್ ಹೇಳಿ ಅವರಿಗೆ. ಮುದ್ದು ಮೀನ್ ಮಾಡ್ತಾರೆ ಉಂಡು, ಬೇತೆ ಬೇತೆ ಉಂಡು ಪೋಪೆ ಅಂದ. ಓಕೆ ಓಕೆ, ಮೀನ್ ಮಕ್ಕಳವೆ. ಎಸ್ ಬ್ರೋ ನಿಜ ಹೇಳಿದ್ದಾರೆ ಅಂತ ಹೇಳ್ತಿದ್ದಾರೆ ತುಷಾಂತ್. ಪ್ರೀತಿ ಸಿಸ್ ಹಾಯ್ ಅಂತ ರವೀಂದ್ರಣ್ಣ. ಹಾಯ್ ಪ್ರೀತಿ ಅಕ್ಕ ಅಂತ ಅಶ್ವಕ್ಕ. ಹಾಯ್ ಪ್ರೀತಿ ಸಿಸ್ ಅಂತ ತುಷಾಂತ್. ಸಚಿನ್ ಅವ್ರು ನಗ್ತಾ ಇದ್ದಾರೆ, ಎಂತಕ್ಕೆ ನಗೋದು, ಏನಾಯಿತು, ಎನಿ ಪ್ರಾಬ್ಲಮ್? ಲೈಕ್ ಡನ್ ಅಂತ ಹೇಳ್ತಿದ್ದಾರೆ. ಏನಾದರೂ ಆಯ್ತಾ? ಓ ಮೀನ್ ಸಾರಿನಿ, ಹಾಂ ಮೀನ್ ಸಾರಿಗೆ. ಯಪ್ಪ ದೇವರೇ. ಕೇಶವಣ್ಣ ನಾನು ಬಿಸಿ ಪೋಪೆ ಪನ್ನೊಂದಿಲ್ಲ ಅಂದ. ಓಕೆ ಓಕೆ, ಕಾಲನ್ನು ತೆಗೆಯುವಾಗಿಲ್ಲ. ರವಿ ಬ್ರೋ ಅಂದು ಪನ್ನೊಂದಿಲ್ಲ ಪ್ರೀತಿ ಅಕ್ಕ. ಕಮೆಂಟ್ ಥ್ಯಾಂಕ್ ಯು. ಮಹೇಂದ್ರಣ್ಣನ ಆಗ್ತಿದ್ದೆ ನರಕದ ಕಾಲ್ ಮಾರ ಶೇ ಕಾಲಿಗೆ ಬಾಸಿ. ಓಕೆ ಮಾತಾರಿಗ್ಲ ಬಾಯಿ, ಮತ್ತೆ ಬರುವೆ ಅಂತ ಹೇಳ್ತಿದ್ದಾರೆ ಪ್ರೀತಿ ಅಕ್ಕ. ಅವರಿಗೆ ಆಮೇಲೆ ಕಾಲ್ ಮಾಡಲಿಕ್ಕೆ ಹೇಳಿ. ಓಕೆ ಓಕೆ, ಏನೂ ಇಲ್ಲ ಸಿಸ್ಟರ್, ಇಲ್ಲಿ ನನ್ನ ಕೆಸರಲ್ಲಿ ಸಚಿನ್ ವಿದ್ರ ಮಾರ್ರೆ. ಓ ದೇವರ, ಪಾಪ ಎಂತಾಯ್ತು ಸಚಿನ್, ಎಂತಾಯ್ತು? ದಾದಿ ಡ್ರೆಸ್ ಶಾಪ್ಡು ಕೆಲಸ ಸೇರಿದವರಿಗೆ ಏನಂದ್ರೆ ಪಾಪ. ಹೌದಾ ಸಚಿನ್ ಬ್ರೋ? ನನ್ನ ಫ್ರೆಂಡ್ ವಿದ್ದದ್ದು ಯಾರು? ನಿಮ್ಮ ಫ್ರೆಂಡಾ? ನೀವಲ್ವಾ? ಫ್ರೆಂಡು ವಿದ್ದದ್ದ? ಪಾಪಯ್ಯ. ಕೇಶವಣ್ಣ ನನ್ನ ಅವು ಉಂಡು ಯಾವ ಪನ್ನೊಂದು ಪ್ರೀತಿ ಅಕ್ಕ. ಅರೆಗು ಬ್ಲೂ ಕೊರ್ದ ಸಚಿನ್ಗ. ಓಕೆ ಓಕೆ ಕೊರ್ಕ. ಸಚಿನ್ ಇದ್ದು ಕೇಳಿದ್ರು ಟೈಮಿಗೆ ಬಿದ್ರ ಅಂತ. ರಾಜೇಶ್ ಅವರು ಮಧ್ಯ ಮಧ್ಯ ಇದ್ದಾರೆ. ಬನ್ನಿ ಬನ್ನಿ ಸಭೆಗೆ. ಬ್ಲೂ ಕೊಟ್ಟೆ ಆಯ್ತಾ ಸಚಿನ್? ಬ್ಲೂ ಕೊಟ್ಟೆ. ಇದ್ಯಾರು ಮೆಸೇಜ್ ಡಿಲೀಟ್ ಮಾಡಿದ್ದು? ಗುದ್ದುತ್ತೇನೆ ನೋಡಿ. ಮೆಸೇಜ್ ಡಿಲೀಟ್ ಮಾಡಬೇಡಿ ನಾನು. ರವೀಂದ್ರ ನನಗೆ ನಗು ಬರ್ತದೆ ಮಾರು. ನಾನಲ್ಲ ಸಿಸ್ಟರ್, ನನ್ನ ಫ್ರೆಂಡ್. ಪಾ ಮಾರೆ, ಏಟಾಯ್ತಾ ಅದು ಕೇಳಿ ಮಾರೆ. ನೀವು ನಗ್ತೀರಲ್ಲ, ಅವರಿಗೆ ಏಟಾಯ್ತಾ ಕೇಳಿ. ಎಂತ ನೀವು? ರವೀಂದ್ರಣ್ಣ ನಗ್ತಾ ಇದ್ದಾರೆ ಗೈಸ್. ರವೀಂದ್ರಣ್ಣ ನಗುದಲ್ಲ ಮಾರೆ, ಅಲ್ಲಿ ಪಾಪ ಅವ್ರು ಅದನ್ನು ಯಾರು ಕೂಡ ಕೇಳ್ತಾ ಇಲ್ಲ. ಸಚಿನ್ ಬ್ರೋ ದಿನಾಲು ಲೈವ್ಗೆ ಬನ್ನಿ ಬ್ರೋ ಅಂತ ಹೇಳ್ತಿದ್ದಾರೆ ತುಷಾಂತ್ ಬ್ರೋ ಎಂತ ಹಾಯ್ ಹೇಳಿದ್ದಕ್ಕೆ ತೀರಾ ರಿಪ್ಲೈ ಇಲ್ಲ. ಅವ್ರು ನಿದ್ದೆಯಲ್ಲಿದ್ದಾರೆ ಮರಿ. ನಿಮಗೆ ಹಾಯ್ ಹೇಳುದು ಎಲ್ಲಿಗೆ? ಹಾಂ, ನಿದ್ದೆ ಮಾಡ್ತಿದ್ದಾರೆ ಈಗ ಪಾಪ ಗೈಸ್. ಹೌದು, ಪಾಪ ಸತ್ತೆಲ್ಲ ರೀ ಪಾಪ ತೋಜು ನಿಜ. ಆರೆ ಏನದು ಒಂದು ಬಂದಿತ್ತೆ. ಹೌದು ಸಚಿನ್ ಅವ್ರು ಎಂತನ್ನೆಲ್ಲ ನೋಡ್ಕೊಂಡು ಹೋಗ್ತಿದ್ದ. ಎಂತ ನೋಡ್ಕೊಂಡು ಹೋಗ್ತಿದ್ರು? ನಿಮ್ಮದು ಟಾಟಾವಾ? ಓಕೆ ಓಕೆ ಪ್ರೀತಿ ಅಕ್ಕ, ಧನ್ಯವಾದಗಳು ನಿಮಗೆ. ಅಯ್ಯೋ ಸಿಸ್ಟರ್ನೆಲ್ಲ ಕೇಟಾಗಿರುತ್ತೆ, ಅವನಿಗೆ ಏನೂ ಆಗಲ್ಲ. ಹೌದಾ? ಎಂತ ಗೊತ್ತುಂಟ ಗೈಸ್ ಹೇಳಿ, ವಾಯು ಅಲ್ಲ ಅಂತ ಹೇಳ್ತಿದ್ದಾರೆ ಪ್ರೀತಕ್ಕ. ಪಾಪಮ್ಮಾರ ಅಂತ ತುಷಾಂತ್.
ಪ್ರೀತಿ ಅಕ್ಕ ಇರಡ ಕೋಪವನ್ನೊಂದಿಲ್ಲ ಆನೆ ಮರಿತಾರೆ. ಆನೆ ಮರಿನ ನಿಮಗೆ ಬಿಡ್ತಾರೆ ನೋಡಿ ಹಾಗೆ ಹೇಳಿದ್ರೆ. ಅಡ್ಡ ಬೂರಿ ಅಂತ ಹೇಳ್ತಿದ್ದಾರೆ ಸಿಂಪಲ್ ಅಣ್ಣ. ಬಲೆ ಬಲೆ ಸಿಂಪಲ್ ಅಣ್ಣ. ಸಿಂಪಲ್ ಅಣ್ಣ ಹಾಯ್ ಅಂತ ಹೇಳ್ತಿದ್ದಾರೆ. ನೆಲಕ್ಕೆ ಏಟಾಗುತ್ತಾ ಅಂತ ಕೇಳ್ತಾರೆ ದುಷ್ಯಂತ್. ಸಿಂಪಲ್ ಅಣ್ಣ ಹಾಯ್ ಅಂತ ರವೀಂದ್ರಣ್ಣ ಮುದ್ದು ಹಾಯ್ ಹೇಳ್ತಿದ್ದಾರೆ. ಹಾಯ್ ಹಾಯ್ ಸಿಂಪಲ್ ಅಣ್ಣ ಎಂಚಲ್ಲರು. ರವಿ ಅಣ್ಣ ನಮಸ್ತೆ ಹೇಳ್ತೆ. ಕೋಪ ಪಾಡ್ಲೆ ಕೇಶವಣ್ಣ ಮೀನು ಕುರಿಯುಲು ಅಂದ ಪೂರ ದಂಡ ಪಿಂಡಗಳು ಮೂಲು ಒಟ್ಟಾಯ ಯಾನ್ಲ ಪೋಪೆ ಒಂದೊಂದಿಲ್ಲೇರು. ನಾ ಮಧ್ಯಾಹ್ನ ಇವತ್ತು ಊಟ ಮಾಡಿದ್ದು ಗೈಸ್. ಹೌದಾ. ಪ್ರೀತಿ ಅಕ್ಕ ನಮಸ್ತೆ ಅಂತ ಹೇಳ್ತಿದ್ದಾರೆ ಸಿಂಪಲ್ ಅಣ್ಣ. ಸಿಂಪಲ್ ಅಣ್ಣ ಹಾಯ್ ಬಾಯ್ ಅಂತ ಹೇಳ್ತಿದ್ದಾರೆ. ಪ್ರೀತಿ ಅಕ್ಕ ಕೇಶವಣ್ಣ ಅಂತ ಹೇಳ್ತಿದ್ದಾರೆ. ಯಾನ್ ಜೀವ ಇಲ್ಲ ಅವು ಗೊತ್ತುಂಟು. ಇಡ್ ಜೀವ ಹೋಗ್ತಾರೆ ಯಾನ್ ಪಂಡೆನ ಇಡ್ ಜೀವ ಇದ್ದಾರೆ ಗುದ್ವೆ ತುಳಿ ಸಿಂಪಲ್. ಸಚಿನ್ ಹಿಂಗೆ ಸಚಿನ್ನ ಕೇನ್ನಾಗ ತಿರುಗ್ಯಾರು ಪಾಪ ಫ್ರೆಂಡ್ ಬೂಡ್ದಿರು ಮೇರ್ ತಿರುಪು ಇರತ್ತು. ಫ್ರೆಂಡನ್ನು ಒಂದು ರಕ್ಷಣೆ ಮಾಡಬೇಕಲ್ಲ ನೀವು. ಅಲ್ಲ JCB ಕೆಲಸ ಮಾಡುವಾಗ ಈ ತುಷಾಂತ್ನ ಮಂಡೆಗೊಂದು ಕೊಡಿ ಮಾಡಿ ಯಾರಾದರೂ. ತುಷಾಂತ್ನ ಮಂಡೆಗೊಂದು 4 ಬಾರಿ ಸರಿ ಆಗ್ತಾರೆ. ರಮೇಶ್ ಅವರೇ ಹಾಯ್ ಹಾಯ್ ಹೇಗಿದ್ದೀರಾ? ಟೀ ಆಯ್ತಾ ನಿಮ್ಮದು? ಯಾನ ಸುರುಟ್ಟು ಸುರುಟ್ಟೆ ತಿನ್ಪು ಜೊತೆ ಮೀನು ಕಂಗದ ಮುದಿಲು ಪಾಡ್ತೆ ಅಂದ. ಸೂಪರ್ ಅಂತ ಹೇಳ್ತಿದ್ದಾರೆ ರಮೇಶ್ ಅವರು. ಥ್ಯಾಂಕ್ ಯು. ಲೈಕ್ ಕೊಟ್ರಾ? ಸೂಪರ್ ಬಾಯ್ ಅಂತ ಹೇಳ್ತಿದ್ದಾರೆ ರಮೇಶ್ ಬ್ರೋ. ಹಾಯ್ ಅಂತ ರವೀಂದ್ರಣ್ಣ. ಸೂಪರ್ ಥ್ಯಾಂಕ್ ಯು. ಹಿಂದಿ ಲೈವ್ ನಿಲ್ಕದ್ ಬರ್ತದೆ. ಓಕೆ ಓಕೆ ಬನ್ನಿ ಬನ್ನಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. 81 ಎಂತ 81 ಏನಾಯ್ತು ಗೊತ್ತಾ ಸಿಸ್ಟರ್, ಇಲ್ಲಿ ಹುಡುಗಿಯರಿದ್ದಾರೆ ಅದಕ್ಕೆ ಫೋರ್ಸ್ ಕೊಡೋಕ್ಕೆ ಎಂತ ಸ್ಮೈಲ್ ಸ್ಟೈಲ್ ಆಗಿ ನಡೀಕೆ ಪಾಪ. ಹೌದಾ ನೋಡ ಒಂದು ಇವರು ಯಾರಿಗೆ ಹೇಳ್ತಿದ್ದಾರೆ? ತುಷಾಂತ್ ಅವರ ಮಂಡಿಗೆ ಕೊಡಿ. ರವಿ ಅಣ್ಣ ನಗ್ತಾ ಇದ್ದಾರೆ ಅಂತ ಸಿಂಪಲ್ ಅಣ್ಣ. ಹೈಡಲ್ಲಿ ಇರಬೇಡಿ ಅಂತ ಹೇಳ್ತಿದ್ದಾರೆ. ಸೂಪರ್ ಸೂಪರ್ ಸಿಂಪಲ್ ಅಣ್ಣ ಅಂತ ರವೀಂದ್ರ ಅಣ್ಣ. ಸೂಪರ್ ರವಿ ಅಣ್ಣ ಅಳ್ತಾ ಇದ್ದಾರೆ. ಹೌದು ರವೀಂದ್ರ ಅಣ್ಣ ಅಳ್ತಾ ಇದ್ದಾರೆ ಆಯ್ತಾ. ಕಮೆಂಟ್ ಹಾಕಿ ಫ್ರೆಂಡ್ಸ್. ಇದ್ದೀರಲ್ಲ ಹೈಡಲ್ಲಿ ಎಂತ ಮಾಡೋದು ನೀವು? ತೆಪ್ಪುಗುತ್ತಾ? ಪ್ಲೀಸ್ ಗೈಸ್ ಬನ್ನಿ ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ಅವರಿಗೆ ಉದಾಸೀನ ಮಾರೆ ಕಮೆಂಟ್ ಮಾಡಿ. ಪಿನ್ ಮಾಡಿ ನಿಮ್ಮನ್ನು. ಒಂದು ನಿಮಿಷ ಪಿನ್ ಮಾಡಿದೆ ನೋಡಿ. ಪಿನ್ ಮಾಡಿದೆ ಇದ್ದೀನಿ ಫ್ರೆಂಡ್ಸ್ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ಸಿಂಪಲ್ ಅಣ್ಣ ಅಂತ ಹೇಳಿ ರವಿ ಅಣ್ಣ ನಗ್ತು. ಈ ರವಿ ಸಿಂಪಲ್ ಅಣ್ಣನಲ್ಲ ರವೀಂದ್ರ ಅಣ್ಣಲ್ಲ ಮಂಡಿಗೆ ಪಾಡೋದು ಮಾತ್ರ. ಟುಗೆದರ್ ಹಾಕಿದ್ದೀರಾ ಸಿಸ್ಟರ್? ಅವನು ಅವತಾರ ತೋರಿಸ್ತೇನೆ. ಇಲ್ಲ ಇವತ್ತು ಹಾಕಿಲ್ಲ ಅಲ್ಲ, ನೋಡುವ ನಾಳೆ ಹಾಕ್ತೇನೆ ಆಯಿತಾ. ನಾಳೆ ಟುಗೆದರ್ ಹಾಕ್ತೇನೆ. ನಿಮ್ಮ ಫ್ರೆಂಡ್ ಇದ್ದು ಅವತಾರ ನೋಡಿ. ರವಿ ಚೆನ್ನಾಗಿ ನಗ್ತಾರ ಅಂತ ಹೇಳ್ತಿದ್ದಾರೆ. ಹೌದಾ? ನಾನು ಅವರಿಗೆ ಹಲ್ಲು ಇಲ್ಲ ಅಂತ ಅನಿಸಿ. ಹಲ್ಲು ಉಂಟಾಯಿತು ರವೀಂದ್ರಣ್ಣನಿಗೆ. ಮಂಡೆಗೆ ಪಾಡೋಡು ಅಂತ ಮುದ್ದು ಹೇಳ್ತಾ ಇದ್ದಾರೆ ಗೈಸ್. ಹೌದಾ? ಟುಗೆದರ್ ಇದೆಯಾ? ಇಲ್ಲ ರವೀಂದ್ರಣ್ಣ ಇವತ್ತು ಹಾಕಿಲ್ಲ. ನಾನು ನಾಳೆ ಹಾಕ್ತೇನೆ. ನಾಳೆ ಹಾಕಿದರೆ ಯಾರೆಲ್ಲ ಜಾಯಿನ್ ಆಗ್ತೀರಾ ಹಾಗೆ ಆಯಿತಾ. ಸತೀಶ್ ಅಣ್ಣ ಹಾಯ್ ಹೇಗಿದ್ದೀರಾ? ಮುದ್ದು ಮ್ಯಾಮ್ ಎನ್ನ ಸಾಂಗ್ ಎಂಚೆತ್ತಂಡು ಇರ್ನ ಸಾಂಗ್ ಕೇಂದುಂಡತಿ ಇಂಕ ಒಂದು ತರೆಬೇನೆ ಸ್ಟಾರ್ಟ್ ಆತನ ಇರ್ನ ಸಾಂಗ್ ಕೇಂದು. ಸತೀಶ್ ಅಣ್ಣ ಹಾಯ್ ಅಂತ ರವೀಂದ್ರ ಅಣ್ಣ.
ಹಾಯ್ ರವೀಂದ್ರಣ್ಣ ಅಂತ ಸತ್ಯಣ್ಣ. ರವಿಯಣ್ಣ ನಗ್ತಿದ್ದಾರೆ, ಹೇಳಲೇ ಇಲ್ಲ ಅಂತ ಹೇಳಿದ್ರು. ಪಾಪ ಅವನಿಗೆ ಮರ್ಯಾದೆ ಹೋಯ್ತು ಹುಡುಗಿಯರು. ಪಾಪ ಮರ್ರೆ. 10ನೇ ಲೈಕ್ ಡನ್. ಥ್ಯಾಂಕ್ ಯು ಸತೀಶಣ್ಣ. ಓಕೆ, ನಾಳೆ ನಾನು ಜಾಯಿನ್ ಆಗ್ತೇನೆ ಗೈಸ್ ಅಂತ ರವೀಂದ್ರಣ್ಣ. ಅದಕ್ಕೆ ಪೋಸ್ಟ್ ಕೊಡ್ಬಾರ್ದು, ಅವರೊಂದು ಏನಾದರೂ ಆಗ್ಬೋದು ಅಂತ ನೋಡಿದ್ದ, ಅದು ಆಗಿಲ್ಲ. ಆದರೆ ಅವರೇ ಬಿದ್ದು ಪಾಪ. ಹೌದು, ಬಿದ್ರಲ್ಲ, ಎಂತ ಮಾಡೋದು. ಒಂದು ನಿಮಿಷ. ಪಾಪ ಮರ ಗೈಸ್, ಬಸ್ ಬರ್ಪುನ ಪೊರ್ತಾಂಡು ಮುದ್ದು ಅಂದೆ ಇರು ಬಸ್ಸಿಗೆ ಬಿದ್ದಣ್ಯ. ಓಕೆ, ಇನ್ನು ಸುಮಾರು ಪತಂ ಬೋರೋಂಡು ಎನ್ನ ಕೊಡೆ ಬುರ್ದು ಬೋಡ ಪುನಃ. ಕನ್ನಡ ಮಾತಾಡಿ ಲೋಕೇಶ್ ಅವರೇ. ಹಾಯ್ ಹಾಯ್, ಕನ್ನಡ ಮಾತಾಡುವ ಬನ್ನಿ, ಕನ್ನಡದಲ್ಲಿ ಮಾತಾಡುವ ಆಯ್ತಾ. ಪಾಪ ಮಾರ ಗೈಸ್ ಅಂತ ರವೀಂದ್ರಣ್ಣ ಅಂತ ಇರ್ನ ಕರ್ನ ಮಂಡೆ ಗುಡ್ದು. ಸತೀಶ್ ಅಣ್ಣ ಹೇಳಿ, ಒಂದು ನಿಮಿಷ ನಾನು ಬಾಗಿಲಾಗ್ತೇನೆ ಆಯಿತಾ. ಲೈಕ್ ಕೊಟ್ಟಿಲ್ಲ ಅಂತ ಲೈಕ್ ಕೊಡಿ, ಮಾತಾಡ್ತೇವೆ. ನಿಮ್ಮ ಫೇಸ್ ತೋರಿಸಿ. ಯಾರಿಗೆ? ಮುದ್ದು, ನಿಮ್ಮೂರ ಕಡೆ ಮಳೆ ಉಂಟಾ? ಮಳೆ ಉಂಟು ಸತೀಶ್ ಅಣ್ಣ. ಮೂರ್ತಿ ಹೇಗಿದ್ದಾರೆ? ಮಂಗಳೂರು ಚೆಲುವೆ. ಹಾಂ, ಯಾರು ಚೆಲುವೇನಿಲ್ಲ, ಯಾರಿಲ್ಲ ಇಲ್ಲಿ. ಇವಾಗ ಆಣೆ ಮಾರಿ ಸ್ನಾನ ಮಾಡೋಕ್ಕೆ KRS ಡ್ಯಾಮ್ಗೆ ಕರ್ಕೊಂಡು ಹೋಗ್ಬೇಕು ಇವಾಗ. ಹೌದಾ? ಹಾಯ್ ಹಾಯ್ ಲೋಕೇಶ್, ಕರೆಕ್ಟ್ ಮೆಸೇಜ್ ಹಾಕು. ನಿಮ್ಮ ಫೇಸ್ ತೋರಿಸಿ. ನಿಮಗೆ ಫೇಸ್ ಯಾಕೆ? ನೀವು ಫ್ರೆಂಡ್ ಎಂತ ಹೆಸರು ಹೇಳಿ ಆಯಿತಾ. ಸಪೋರ್ಟ್. ಥ್ಯಾಂಕ್ ಯು ರವೀಂದ್ರಣ್ಣ. ನಾಗವಲ್ಲಿ ಕೋಣೆಯ ಬಾಗಿಲು ಮುಚ್ಚುತ್ತಾರೆ. ಒಂದು ನಿಮಿಷ ಇರಿ. ನಾನು ಇಷ್ಟೊತ್ತಿಗೆ ಲೈವ್ ಮಾಡಿದರೆ ಎಲ್ಲರೂ ಬರ್ತಾರಂತಲ್ಲ, ಇಷ್ಟು ಹೊತ್ತಿಗೆ ಲೈವ್ ಮಾಡಿದರೆ ಒಳ್ಳೇದಂತ. ಐಶು ಅಂತ, ಐಶು ಹೆಸರಾ? ಓಕೆ. ಯಾರ್ದು ಕಮೆಂಟ್ ಮಿಸ್ ಮಾಡಿದ್ನಾ? ಇರಿ ಆಯಿತಾ, ನೋಡ್ತೇನೆ. ನನಗೆ 2 ಮೊಬೈಲಲ್ಲಿ ನೋಡಬೇಕಲ್ಲ. ನ್ಯೂ ಫ್ರೆಂಡ್ಸ್ ಸೈಡ್ ಎಂತ ಹೇಳಿದ್ರಿ? ವೆಯ್ಟ್. ಥ್ಯಾಂಕ್ ಯು. ಸಪೋರ್ಟ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಲೋಕೇಶ್, ಇದು ಫೇಸ್ ಲೈವ್ ಅಲ್ಲ, ಇಷ್ಟಿದ್ರೆ ಕಮೆಂಟ್ ಹಾಕ್ಬೋದು, ಇಲ್ಲ ಬೇರೆ ಲೈವ್ ನೋಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಸತೀಶ್ ಅಣ್ಣ. ಲೈಕ್ ಡಾನ್ಸಿಸ್. ಥ್ಯಾಂಕ್ ಯು. ನಿಮ್ಮದು ಹೆಸರು ಅಂತ ಹೇಳಿ. ಸಪೋರ್ಟ್. ಥ್ಯಾಂಕ್ ಯು ರವೀಂದ್ರಣ್ಣ. ಕಮೆಂಟ್. ಥ್ಯಾಂಕ್ ಯು. ಬನ್ನಿ ಜನರೇ, ಲೈಕ್ ಕೊಡಿ, ಕಮೆಂಟ್ ಮಾಡಿ. ಐಶು ಅಂತ ಹೆಸರು. ಓಕೆ, ಐಶುನಾ? ಅಯ್ಯೋ ಸಿಸ್ಟರ್, ಎಂಥದ್ದು ಸಚಿನ? ನನ್ನ ಊರು ಪುತ್ತೂರು. ನೀವು ಪುತ್ತೂರಿನವರಾ?
ಹೋಗಿ ಮಲ್ಕೋ ಲೋಕೇಶ್ ಅಂತ ಅವ್ರನ್ನ ತೆಗ್ದ್ರಾ? ಎಂತ ಹೇಳಿದರು? ನಿಮಿಷ. ಸೂಪರ್, ನಿಂತ್ಕೊಳ್ಳೋಕ್ಕೆ ಆಗ್ತಿಲ್ಲ ಅವನಿಗೆ. ಹೌದಾ, ಹಾಗಾದರೆ ಮಲಗಕ್ಕೆ ಹೇಳಿ ಪಾಪ. ಬನ್ನಿ ಬನ್ನಿ ಗೈಸ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಮತ್ತೆ ಎಂತ ಮಾರ್ರೆ ಪಾಪ. ಹೇಗೆ ಅದು ಬೀಳುದು? ನೀವು ಯಾವ ಊರಪ್ಪ? ನಾನು ಕಾರ್ಕಳ. ನೀವು ಯಾವ ಊರು? ನಿಮ್ಮದು ಯಾವ ಊರು ಹೇಳಿ? ಏನು ಗೊತ್ತಾ, ನನಗೆ ಅದು 2 ಮೊಬೈಲಲ್ಲಿ ಕಮೆಂಟ್ ನೋಡಬೇಕಲ್ಲ, ಸ್ವಲ್ಪ ಕಷ್ಟ ಆಗ್ತದೆ. ಹಾಗೆ ಹಾಯ್ ಮುದ್ದು, ಕಾಫಿ ಆಯಿತಾ ಅಂತ ದುನಿಯಾ ಅವರು ಬಂದರು. ಹಾಯ್ ದುನಿಯಾ ಬ್ರದರ್, ಹೇಗಿದ್ದೀರಾ? ಬನ್ನಿ ಬನ್ನಿ ಜನರೇ. ಊರುಡು ಬರ್ಸ ಉಂಡ, ಊರುಡು ಬರ್ಸ ಕಾಂಡೆತ್ತಲಿ ಇತ್ತ ಕೂಡ ಮೋಡ ಅವನು ಬರ್ತಡೆ. ರೋಡ್ ಫುಲ್ ಕೆಸರಿದೆ ಸಿಸ್ಟರ್ ಇಲ್ಲಿ. ಪಾಪ ಅವನಿಗೆ ನಡೆಯೋಕ್ಕೆ. ನೀವೊಂದು ಸಹಾಯ ಮಾಡಿ ಮಾರ್ರೆ. ಎಂತ ನೀವು ಲೈಕ್ ಡನ್. ಥ್ಯಾಂಕ್ ಯು ಬ್ರದರ್. ನನ್ನ ಊರು ಸರ್ಗ ಪುತ್ತೂರು ರೀ. ಪ್ರಫುಲ್ಲ ಪಾಟೀಲ್ ಅವರೇ ಅಂತ ಹೇಳ್ತಿದ್ದಾರೆ ತುಷಾಂತ್ ಪುತ್ತೂರು ಅಂತೆ. ಎಂತ ಪುತ್ತೂರಲ್ಲ, ಪುತ್ತೂರಿನವರಂತೆ ತುಷಾಂತ್. ನಾನು ಐಶು ತುಷಾಂತ್ ಅಂತ ಹೇಳ್ತಿದ್ದಾರೆ. ಐಶು ಅಂತ ಅವರ ಹೆಸರು. ತುಷಾಂತ್ ಸಪೋರ್ಟ್ ಥ್ಯಾಂಕ್ ಯು. ಅಷ್ಟೇ, ಆಮೇಲೆ ನನ್ನನ್ನು ಕೂಡ ಬೀಳಿಸಿ ಬಿಡ್ತಾನೆ ಅವನು. ಹೌದಾ, ಅದು ನೀವು ನಗ್ತೀರಲ್ಲ ಅದಕ್ಕೆ ಅವರು ಕೂಡ ಕಾಪಿ ಚೇಷ್ಟೆ ಮಾಡ್ತಾರೆ ನೋಡಿ. ಸಚಿನ್ ನಗಬೇಡಿ, ಸ್ವಲ್ಪ ಅವರಿಗೆ ಹೆಲ್ಪ್ ಮಾಡಿ ಅಲ್ಲ. ಬಿದ್ದವರನ್ನು ಎಬ್ಬಿಸ್ಬೇಕು, ಯಾವುದು ನಗಬಾರ್ದು. ಅಕ್ಕ ಓಕೆ ಬಾಯ್. ಹೊರಡುದಾ ಪೋಪ್ನಿ ಐಶು ಉಂತುಲೆ ನನ್ನ ಗಮ್ಮತ್ತುಂಡು. ನನ್ನ ಕೋರಿ ಸುಕ್ಕ ಮೀನು ಫ್ರೈ ಪೂರ ಇಟ್ಕೊಂಡು ಉಂತಲೆ. ಸೌಮ್ಯ ಬರ್ತೀರ? ಹಾಯ್ ಸೌಮ್ಯ, ಎಂಚೂರ್ದವ್ರು ಚಾಂಡೆ ಬಾಯ್ ಗೈಸ್ ಅಂತ ಐಶು. ಚಾಂಡೆ ಮುದ್ದು ಇಜ್ಜಿಯ ಶಾಂತ ಕ್ಯಾಂಪು ಒಂದುಲ್ಲೆ ಚಾ ಪಡ್ತಜ್ಜಿ ಇರ್ನಾಂಡ ಲೈವ್ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಅಂತ ಶಾಂತಕ್ಕ. ಪೋಪೆ ಪೋಚಿ ಉಂತಲೇ ಮಲ್ಲ ಮಲ್ಲ ವೇಷ ಬರ್ಪುಂಡು ಇರು ಒಡೆ ಹೋಗ್ಪುಂಡು. ಲೈಕ್ ಕೊಡಿ ಅಂತ ಶಾಂತಕ್ಕ. ಸೂಪರು. ಓ ಅಂದ ಉಂತಲೇ ಇರೇ ಬ್ಲೂ ಕೊರ್ಪೆ ಇರು ದೂರ ಹೋಗು. ಬ್ಲೂ ಕೊರಿಯಾವೆ ಐಶು. ಇಲ್ಲ ಸಿಸ್ಟರ್, ಪಾಪ ಅವನಿಗೆ ಕಾಲು ಸ್ವಲ್ಪ ವೀಕ್ ಇದೆ. ಹೌದಾ, ಹುಷಾರು. ತಮಾಷೆ ಎಲ್ಲ ಮಾಡಿಕೊಂಡು ಜಾಗ್ರತೆ ಆಯಿತಾ. ಚಾಂಡಕ್ಕ ಅಂದ ಸೌಮ್ಯ. ಒಲ್ಲರು ಯಾನು ಇಲ್ಲ ಪೂಂದುಲಿ ಮುಂತಲಿ ತೋಟಪುರ ತೋಜವಾಡಕ ವೆಯ್ಟ್ ಜನ ಬಾರಿ ಬಂಗದ ಬೇನ 2 ಮೊಬೈಲ್ ಕಮೆಂಟ್ ತೋಡು ಅಲ್ಲೇ ಪೋಂದಿಲ್ಲ ಎಂಕ್ ಪಾರ್ಸಲ್ ಮಲ್ಪಲೆ ಎಂಚಿನ ಪಾರ್ಸಲ್ ಮಲ್ಪಲೆ ತುಷಾಂತ್ ಈ ರೀತಿ ಈತ ಪೊರ್ತುಗು ಲೈ ಮಲ್ಪನ ಇಜ್ಜಿ ಯಾನು ಎಕಡೆ ಲೈ ಮಲ್ತ ಎಕಡೆ ಏರ್ಲ ಜನ ಎತ್ತಿಜ್ಜೇರಿ ಐಕೆ ಇತ್ತೆ ಲೈ ಮಲ್ತಾನೆ. ಈ ಟೈಮ್ ಎಡ್ಡೇನ ತೋಜುಂಡು ಈ ಪೊರ್ತುಗೆ ಲೈ ಮಲ್ತಾನೆ ಜನ ಬರ್ತಾರ ಅದೇ ಇರಾಗ ಬ್ಲೂ ಕೊರಿಯತಿ ಬ್ಲೂ ತಾನೆ ಶೋ ಐಜ್ ಕೊಡಾರ ಕಮೆಂಟ್ ಮಾಡಲೆ ಐಶು. ವಂಡರ್ಫುಲ್, ಥ್ಯಾಂಕ್ ಯು ಶಾಂತಕ, ವೆಂಟಾಸ್ಟಿಕ್. ನಾನು ಗಾಡಿ ಬೇರೆ ತಂದಿಲ್ಲ, ಮಳೆ ಬೇರೆ ಬರ್ತಾ ಇದೆ. ಹೌದಾ, ಈಗ ಹೇಗೆ ಕರ್ಕೊಂಡು ಹೋಗ್ತೀರಾ ಅವರನ್ನು? ಫ್ಯಾಬ್ಲೆಸ್, ಥ್ಯಾಂಕ್ ಯು. ನೈಸ್ ಲೈವು ಬರ್ಸ ಇಜ್ಜಿ
ಸಚಿನ್ ಬ್ರೋ ಹುಷಾರು ಮಾರೆ. ಮತ್ತೆ ನಿಮ್ಮನ್ನು ಕೆಸರಿಗೆ ದೂಡಿಯಾರು ಅಂತ ಹೇಳ್ತಿದ್ದಾರೆ ತುಶಾಂತ್. ಹಾಯ್ ತುಶಾಂತ್ ಅಂತ ತುಶಾಂತಕ್ಕೆ ಯಾನು ರಾಮಾಯಣ ಕತೆ ಓದೊಂದು ಉಳ್ಳಕ್ಕ ಅಂದ ಸೌಮ್ಯ. ಓದಿಲ್ಲ, ಇದೇ ಥರ ಇದೆ ನೋಡಿ ಸಿಸ್ಟರ್. ಇವಾಗ ನಾವು ಈ ರೋಡ್ ಫುಲ್ ಕೆಸರು. ಹೌದಾ ಸಚಿನ್ ಬ್ರೋ ಮತ್ತೆ ವಿಶೇಷ ಅಂತ ಹೇಳ್ತಿದ್ದಾರೆ. ಹಾಯ್ ಎಸ್ ಅಂತ ಹೇಳ್ತಿದ್ದಾರೆ. ಹಾಂ ಏರಿಗೆ ಬನ್ನಿ ಎಂಕ ಇತ್ತ ಬ್ಲೂ ಬರ್ತಂತಲೇ. ಹ್ಞೂ ತುಶಾಂತ್ ಬ್ರದರ್ ಅಂತ ಸಚಿನ್. ಪೋಚಿ ಮಾರೆ ಓಲ್ಲಾರ ನಿಕ್ಲು ಪಾತಿರ್ಲೆ ಮಾರೆ. ಓ ಯಾನ್ ಇತ್ತು ಬಂಗ ಬರ್ತದೆ ರಡ್ಡು ಕೈಟ್ ರಡ್ಡು ಬ್ಯಾಗ್ ಪುರ ಪತ್ತೊಂದು ಪೋಂದಿಲ್ಲ ನಿಕ್ಲು ಪುರ ಪೋಯಿನ್ಯಾ ಕಮೆಂಟ್ ಮಾಡಲಿ ಒಳ್ಳೆ ಬರಂದಿಲ್ಲ ಅಂತಕ್ಕ ಬೊಕ್ಕ ತಕಲ್ ಪುರ ಓಡಿ ಪೋಯರು. ಸಚಿನ್ ಇದ್ದೀರಾ ನೀವು? ಮತ್ತೆ ಯಾರಿದ್ದಾರೆ? ರವೀಂದ್ರಣ್ಣ, ತುಶಾಂತ್, ಐಶು ಎಲ್ಲರೂ ಮಾತಾಡಿ ಹೇಳಬೇಕು ಬ್ರದರ್ ಅಂತ ಹೇಳ್ತಿದ್ದಾರೆ. ಸಚಿನ್, ನಾನಿಲ್ಲಿ ಭಾರ ಹೊತ್ಕೊಂಡು ಹೋಗ್ತಾ ಇದ್ದೇನೆ, ನೀವೆಲ್ಲ ಹೋಗುದಾ? ನಾನು ಇವನ್ ಜೊತೆ ಯಾಕೆ ಬಂದಿದ್ದೇನೋ ಅನಿಸ್ತದೆ. ಹೌದಾ ಸೂಪರ್ ಶಾಂತಕ್ಕೆ ನಾಗ್ತಿದ್ದಾರೆ ನೋಡಿ ಮಾರೆ. ಎಲ್ಲರೂ ಮಾತಾಡುವವರು ಎಲ್ಲ ಹೋದ್ರು ಪಾಪಿಗಳು. ಶಾಂತಸಿ ಸಾಯಿ ಅಂತ ರವೀಂದ್ರಣ್ಣ ಇದ್ದಾರೆ. ರವೀಂದ್ರಣ್ಣ ಹಾಯ್ ಅಕ್ಕ, ಯಾನ್ ಫೋಟೋ ಪಾಡ್ದೆ ಅವೀರ್ನ ಫೋಟೋನಾ? பொருளுள்ளாரி இரு ಗೊಂಬೆದಲ್ಲೇ ಕೊಲ್ಲಾರವೆ ಇಲ್ಲೇ ಮೊಕ್ಕಲ ಬರ ಕಣ್ಣು ಬುರುಂಡು ಅಂತೆ. ಜಾಗ್ರತೆ ಅನ್ಪಲೆ ಐಶು, ಜಾಗ್ರತೆ. ರವೀಂದ್ರಣ್ಣ ಹಾಯ್ ರವೀಂದ್ರ ಬ್ರೋ ಅಂತ ಹೇಳ್ತಿದ್ದಾರೆ. ಶಾಂತಕ್ಕ ಅಯ್ಯೋ ನಾ ಏನೋ ಅಂತ ಹೇಳಿಲ್ಲ ಇಲ್ಲಿ. ಹಾಂ ರವೀಂದ್ರಣ್ಣ ನಗ್ತಾ ಇದ್ದಾರೆ ಗೈಸ್. ಹೌದಾ ಎಸ್ ಬನೊಂದಲ್ಲೇರು ಐಶು ಪೊರ್ಲುಲ್ಲಾರ ಅಂತ ಹೇಳ್ತಾ ಇದ್ದಾರೆ ಗೈಸ್. ದೃಷ್ಟಿ ಪೂರ್ಣ ತುಲಿಗೆ ಜಾಗ್ರತೆ ಅನ್ಪಲೆ ಐಶು. ಮೊಗಲ್ಪುರ ಉಲ್ಲೇ ಇರ್ತಲೆ ಅಲೆ ಮೂಲಪುರ ಪ್ರೇತಲುಲ್ಲ ಕೆಲವು ಪ್ರೇತಲು ಪುರ ಉಲ್ಲ ಜಾಗ್ರತೆ ಅವಿ. ನನಗೆ ಭಾರ ಇಟ್ಕೊ ತುಶಾಂತಿನ ಮಂಡೇ ಮಾಡುತ್ತಲೇ ಓಕೆ ಅಂತ ಹೇಳ್ತಾರೆ. ಮೇಡಮ್ ವಿಚ್ ಲ್ಯಾಂಗ್ವೇಜು? ನಂದು ಇದು ತುಳು ಭಾಷೆ, ಮಂಗಳೂರು ಭಾಷೆ ಆಯಿತಾ, ಮಂಗಳೂರು ಉಡುಪಿ ಭಾಷೆ. ರವೀಂದ್ರ ಅಂದು ಅಲಕ್ಕದೆತ್ತಿರು ಕುರ್ಕರು ಇರ ಮಂಡೆ. ನನಗೆ ಕಾಲು ಸಿಕ್ಕಾಪಟ್ಟೆ ಸ್ಕಿಡ್ ಆಗ್ತಾ ಇದೆ. ಪಾಪ ಅವನಿಗೆ ಸರಿ ಇರುವ ರಸ್ತೆ ಮೇಲೆ ನಡೆಯೋಕ್ಕೆ ಬರಲ್ಲ, ಅವನ ಕಷ್ಟ ನೋಡೋಕೆ ಆಗ್ತಿಲ್ಲ. ಅವರನ್ನು ಬೇರೆ ಗಾಡಿಯಲ್ಲಿ ಕರ್ಕೊಂಡು ಹೋಗಿ ಮಾರೆ. ಅಕ್ಕ ಎನ್ನ ಮಿತ್ತು ಬೇಜಾರುಂಡದು ಆಯ್ಗೆ ಸೌಮ್ಯ ಬೇಜಾರು ಇತ್ತಂಡು ಇರ್ನ ಲೈವ್ ಬರ್ತೇನೆ ಮಂಡೇ ಪಾಡೋದಿಲ್ಲ. ಯಾನು ಬೇಗ ಒಂದು ಗಿಫ್ಟ್ ಕೊಡ್ಬೇಕು ತೂಲೆ ಐಶು ತೂಲೆ ದಾದವ ಅನ್ಪು ನಿಂತು ಉಲ್ಲಾರತ ಈ ರವೀಂದ್ರಣ್ಣ ದಾದವ ಅನ್ಕೊಂತಲ್ಲಿ ಅಕ್ಕ ಯಾನ್ ಪೋಪುನಾ ಓಕೆ ಐಶು ಬಾಯ್. ಎನ್ನ ವೀಡಿಯೋ ಕೊಂಚ ಕಮೆಂಟ್ ಮಾಡಲೇವಿ. ಸೌಮ್ಯ ಸಿಸ್ ಹಾಯ್ ಅಂತ ರವೀಂದ್ರಣ್ಣ. ಕೆಲಸ ಉಂಡಕ್ಕ ಓಕೆ ಐಶು. ಸ್ವಲ್ಪ ಕನ್ನಡ ಅನಿಸ್ತು, ಕನ್ನಡ ಕೂಡ ಮಾತಾಡ್ತೇನೆ ಆಯಿತಾ, ಕನ್ನಡ ಕೂಡ ಮಾತಾಡ್ತೇನೆ. ಎಂತ ಮಾರ್ರೆ ಇದೆಂತ ಗಾಡಿ ಇಲ್ಲ ಸಿಸ್ಟರ್? ಹೌದಾ ಅಲಕ್ಕ ಪೋಯೆರಡ ಬಂಗ ಪನ್ನೊಂದುಲ್ಲು ಇರ್ಚೇತನ್ ಅಂದೆ ಲೈಕೋರ್ಲೆ ಮಾರೆ ನಿಕ್ಲು ಈತ್ ಜನ ಉಳ್ಳಾರ ಒಂಜಿ ಲೈಕೋರ್ ಹಾಕುಚ ಪಾಡೋಡು ನಿಕ್ಲ ಮಂಡೆಗೆ ನಾನು ಆರೇರು ರಕ್ಕಸ್ ಇರ್ಲಿಡ್ದು ರಕ್ಕಸಿ. ಸೂಪರ್ ಥ್ಯಾಂಕ್ ಯು ರವೀಂದ್ರಣ್ಣ. ಚೇತನ್ ಅಲ್ಲೇ ಹೂಗುಚ್ಚ ಕೊರೊಂದುಲ್ಲ ಚೇತನ್ ದೆತಲ್ಲ ಏರೇ ಬೋರ್ಡು ಹೂಗುಚ್ಚ. ಬನ್ನಿ ಗೈಸ್. ಯಾನ್ನ ಲೈವ್ ಟೈಮ್ ಚೇಂಜ್ ಮಲ್ಪೆ ರವೀಂದ್ರಣ್ಣ. ಕರೆಕ್ಟ್ ಟೈಮ್ ಪಂಡ ಏನು ಗೊತ್ತಂడి 5 ಗಂಟೆಗೆ
ಕೆಸರಲ್ಲೇ ಕೂತ್ಕೊಂಡಿದ್ದೇನೆ, ಎದ್ದು ಬಾ ಅಂದರೆ ಹೇಳೋಕ್ಕೆ ಆಗ್ತದೆ. ಹೌದಾ, ಹೇಳೋಕ್ಕೆ ಆಗ್ತಿಲ್ವ ಪಾಪ ಮಾರ್ರೆ. ಅರ್ಥ ಆಗಿಲ್ಲ ಅಂದರೆ ನನ್ನ ಕೇಳಿ ಹೇಳ್ಕೊಡ್ತೇನೆ ಅಂತ ಹೇಳ್ತಿದ್ದಾರೆ ಸುಶಾಂತ್. ನೀವೇ ಬರ್ದದ್ದು ನನಗೆ ಅರ್ಥ ಆಗ್ತಿಲ್ಲ, ನೀವು ಸರಿ ಬರೀರಿ. ಹೆಡ್ನಲ್ಲಿ ಇರಬೇಡಿ, ಬನ್ನಿ ಗೈಸ್ ದಾಯಿಗೆ ಅತ್ತಿಗೆ ಈ ಟೈಮ್ ಉಂಡತೆ ಹೆಂಗೆ ಜನ ತುಲೆ ಇನಿ ಜನ ಬತ್ತೀರಿ ಖುಷಿ ಆಡ್ ಅಂಚ ಬನ್ನಿ ಅನ್ನ ಲೈವ್ ಟೈಮು ಚೇಂಜ್ ಮಾಡ್ತಂಡೆ ಎಡ್ಡೆನೆ ಬಾಯ್ ಜನರೇ ಪನಂದಲ್ಲೇರು ಐಶು ಐಶು ಇರೋಂಥ ಜಾಗ್ರತೆ ಡಿಪ್ಲವೆ ಎನ್ನ ಲೈವ್ ಬನ್ನಾಗ ಮೂಲು ಪ್ರೇತ ಪುರೊಂದು ಪ್ರೇತ ಮಲ ಮಲ ಮುಂದೆಕ್ಲು ಪಿಸಾಸಿಲ್ ಬರೋಲ್ಲ ಜಾಗ್ರತೆ ಅನ್ಸ್ಲೆ ರಡ್ಡು ಸಲ ಲೈವ್ ಮಲ್ಪಲ ಇಂಚೆನೆ ರಡ್ಡು ಸರಿ ಬಂಡೆ ಅನ್ನ ವಾ ಟೈಮ್ ಉಡು ಮಲ್ಪನ ಪಲ್ಲೆ ಫ್ರೀ ಅಂಡ ಮಲ್ಪೊಲಿ ತುಕ್ಕ ಮಲ್ಪುಗ ಓಕೆನಾ. ಹಿರೇನ ಫೋನ್ ಬೊಲ್ಲೋಗು ಬಿಡ್ಲೆ ಸರಿ ಆಪುನು ಬನ್ನೋದಿಲ್ಲ ರವೀಂದ್ರ ಅಣ್ಣೆ. ನನ್ನ ಒಬ್ಬನ ಕೈಯಲ್ಲಿ ಅವನನ್ನು ಎತ್ತೋಕ್ಕೆ ಆಗೋಲ್ಲ ಸಿಸ್ಟರ್. 110 kg ಇದ್ದಾನೆ ಇಡೀ. ಓ ದೇವರೇನ ಅಷ್ಟು kg ಇದ್ದಾರಾ? ಈರು ಓಲುಲ್ಲಾರು ಪಣದು ತೋಜಲೆ ಅಲ್ಲ ಯಾನು ಪೋಂದುಲ್ಲತಲೆ ಪೋಂದುಲ್ಲಲೆ ಇಲ್ಲ ಪೋಂದುಲ್ಲ. ಓಕೆ ಎಂಕ್ ಪೋಡಿಗೆ ಆಪುಜಗೊಂದಿಲ್ಲಿರು ಐಶ್ ಅಂದ ಅಂಡಲ್ಲ ಒಂಚೂರು ದೃಷ್ಟಿ ಮೀನು ಪೂರ್ಣ ಒಂಚೂರು ಬಂಗಾತಿ ಅಂಚ ಮಲ್ಲ ಕುಲ ನಮ್ಮನ ಲೈವ್ ಓನರ್ ಮರ ಯಾನತ್ತು ಕುಲ ನಿಕ್ಲೆ. ಸುಶಾಂತ್ ಬ್ರದರ್ ಬನ್ನಿ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳ್ತಿದ್ದಾರೆ ನೋಡಿ. ಸುಶಾಂತ್ ಸಚಿನ್ಗೆ ಹೆಲ್ಪ್ ಮಾಡಬೇಕಂತೆ. ರಪಕ್ಕ ನಿಮ್ಮ ಗಾಡಿ ತೆಗೀರಿ ಆಯಿತಾ? ರಪಕ್ಕ ನಿಮ್ಮದು ಗಾಡಿ ತೆಗೆದು ಎಲ್ಲಿ ಊರಲ್ಲಿ ಸಚಿನ್ ಗಿಫ್ಟ್ ನೋಡಿ ಐಶು ನಿಮಗೆ ಗಿಫ್ಟ್ ಕೊಟ್ರಂತೆ ಆಯಿತಾ? ನೋಡ್ಕೊಳ್ಳಿ, ಹುಷಾರು. ಹಾಗೆ ನನ್ನ ಚಾನಲ್ಗೆ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗಿ ಆಯಿತಾ? ಎಲ್ಲರೂ ನನಗೂ ಕೂಡ ಸಪೋರ್ಟ್ ಮಾಡಿ, ನಿಮಗೂ ಕೂಡ ಸಪೋರ್ಟ್ ಮಾಡ್ತೀನಿ. ಲೈವ್ ಇದ್ದರೆ ಹೇಳಿ. ಸೌಮ್ಯ ಪಾತಿರ್ಲಿ ನಿಖಲ್ನ ಧೈರ್ಯ ಆವಲಿ ಏರ್ನ ಎನ್ನನ ಯಾನ್ ಕಾಡುಡೆ ಪೋಂದುಲ್ಲೆ ಮರ ಅಂದೆ ಏನೆಲ್ಲ ಬತ್ತನೆಲ್ಲ ಗೊತ್ತಜ್ಜಿ ಇತ್ತೆ ಬರ್ಸ ಬತ್ತನ ಎನ್ನ ಲೈವ್ ಎಂಡ ಮತ್ತು ಜೋರು ಬರ್ಸ ಬತ್ತಂಡ ಎನ್ನ ಲೈವ್ದ ಕತೆ ಗೋವಿಂದ. ಬೆಂಗಳೂರಲ್ಲಿ ಹೌದಾ ಸುಶಾಂತ್ ಬೇಗ ಬೆಂಗಳೂರು ಹೋಗ್ಲಿದಕ್ಕ ಫ್ಲೈಟ್ ಕಳಿಸಿ ಅಂತ ಹೇಳ್ತಿದ್ದಾರೆ. ಫ್ಲೈಟ್ ಕಳಿಸಿ ಬರ್ತೇನೆ ಅಂತ. ಹೌದಾ? ನೋಡಿ ಸಚಿನ್ ಫ್ಲೈಟ್ ಬೇಕಂತೆ. ಪಿಲಿ ಉಂಡೆ ಅವಳು ಪಿಲಿ ಇಜ್ಜಿ ಪಿಲಿ ತಾಂಡಲು ಪೋಡಿಗೆ ಇಜ್ಜಿ ಅಂಡ ಬರ್ಸ ಬತ್ತನೆ ಬ್ಯಾಗ್ ಪೂರ ಚಂಡೆ ಹಾಕೊಂಡತೆ ಬಿರುವ ಸಣ್ಣ ಅಂಚ ಒಂತ ಪಡ್ತು ಬೊಕ್ಕ ಎಂಡ್ ಮಲ್ಪ ಬೊಕ್ಕ ಎಲ್ಲನೆ ಇಲ್ಲ ಬತ್ತಂಡ ಇಜ್ಜಿ ನಲ್ಲ ಒಂದು ಪೋರುಂಡು ಅವು ಬೇ ತಗೊಳ್ಳ ಇಲ್ತೆ ಎನ್ನತ್ತು ದೇ ಕಾಡು ಗುಡ್ಡೆಯಲ್ಲಿ ಹೋಗ್ತೈತೆ. ಎಲ್ಲಿ ಅಂದರೆ ಎಲಿಯಾ ಎಲಿಲೆ ಇಜ್ಜಿ ತಾಲೆಜ್ಜಿ ಅವನಿಂದ ನನ್ನ ಮರ್ಯಾದೆ ಹೋಗ್ತಿದೆ ಉಂಟೆ. ಹೌದಾ ಪಾಪ ಮಾರ ಅಕ್ಕ ಇರಿಗೆ ಪೋಡಿಕೆ ಅಪ್ಪುಜ ಇಜ್ಜಿ ಸೌಮ್ಯ ಯಾನ್ ಏಪಲ್ಲ ಓಪನ ತಾದಿ ಮುದ್ದು ಅಕ್ಕ ಮಳೆ ಉಂಟಾ? ಮಳೆ ಇಲ್ಲ ಮಾರ, ಅಲ್ಲಿ ಉಂಟಾ? ಅಲ್ಲಿ ಮಳೆ ಉಂಟಾ? ಅಂದಿ ರಕ್ಷಣೆ ಬೇಕಾ ನಿಮಗೆ? ಹೌದು ಬೇಕಿತ್ತು. ಯಾರಿದ್ದಾರೆ ರಕ್ಷಣೆ ಕೊಡಲಿಕ್ಕೆ? ಯಾವ ದಳ ಉಂಟು? ಬರಲಿ ರಕ್ಷಕರು. ಇದು ಕರಾವಳಿ ಅಲ್ವಾ? ಹೌದು. ಇದೆಂತ ರವೀಂದ್ರಣ್ಣ ಇದ್ದೀರಾ? ಇದು ಕರಾವಳಿ. ಹೌದು ಕರಾವಳಿ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಆಯಿತಾ? ಆದರೂ ಪಾಪ ಅನಿಸುತ್ತೆ ಅವನ ನೋಡಿದ್ರೆ ಸಿಸ್ಟರ್. ಹೌದಾ? ಮತ್ತೆ ಪಾಪ ಅಲ್ವಾ? ನೋಡಿ ನೀರುಂಟು ನೋಡಿ, ತೋಡಲ್ಲಿ ನೀರು ಇದೆ, ನೀರೆಲ್ಲ ಕಾಣಿಸ್ತದೆ ನೋಡಿ. ಬಿಸಾಡ್ತೇವೆ ಅಷ್ಟೇ. ಹೌದು ಮಾರ್ರೆ, ಎಂತ ಕಮೆಂಟ್ ಹಾಕೋದು?
ಬಾಸೆಲ್ವ ಅದ ಅದು ತೋಟ ಅಷ್ಟು ಇಲ್ಲ, ನಮ್ದಲ್ಲ. ನಾನು ರೋಡಲ್ಲಿ ಹೋಗ್ತಿದ್ದೇನೆ, ಇದು ಬೇರೆಯವ್ರದ್ದು ತೋಟ. ಅಲ್ಲಿ ನಾನು ಹೋಗ್ತಾ ಇದ್ದೇನೆ ಆಯ್ತಾ ಮನೆಗೆ. ಬಾಸೆ ಇಜ್ಜಾತಿ. ಹೌದು. ಬರ್ಚಿ ಪ್ಲೀಸ್ ಗುವೆಲ್ಲ ಲಾಗೇಜ್ ಎಂಕಲ ಜೀವಳ ಆಸೆ ಉಂಟು ಇರೇನು ತುಲೆ ಇರೇನು. ಎಷ್ಟು ಜನ ಇದ್ದೀರಾ? ಲೈಕ್ ಕೊಡ್ರಪ್ಪ. ಯಾಕಪ್ಪ ಹೀಗೆ ಮಾಡ್ತೀರಾ? ಕಮೆಂಟ್ ಹಾಕ್ರಪ್ಪ. ದುಷ್ಯಂತ್ ನಡಪರ ಮಸ್ತ್ ಉಂಡತೆ. ಅಂದಿ ಹ್ಯಾಂಡ್ ಕ್ಯಾಪ್ ಇದ್ದಾನೆ ಸಿಸ್ಟರ್. ಓ ಹೌದಾ? ಎಂತ ಸಚಿನ್ ಅವರನ್ನು ಕರ್ಕೊಂಡೋಗಿ. ಏನಾಗಲಿಲ್ಲಲ್ಲ? ಹುಷಾರು ಮಾರ್ರೆ, ಹುಷಾರಕ್ಕ. ಕೆಸರು ತುಂಬ ಇದೆ. ಹೌದು, ಕೆಸರು ಇದೆ. ಬರ್ರಿ ಅಪ್ಪ, ಅಲ್ಲೇನು ಮಾಡಕತ್ತೀರಿ? ಬರ್ರಿ. ಹೌದ್ರಿ, ಹ್ಞೂನ್ರಿ, ಬನ್ರಿ. ಬಿರೋಸ್ಬ್ರು ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. 8 ಕಿಲೋಮೀಟರ್ ಉಂಟು, ಅರ್ಧ ಗಂಟೆ ತಾದಿ ಉಂಟು. ಬರ್ಪಿನ ಹಣಗು ಮಸ್ತ್ ಇರನ್ನು ಬಿರೋಸಣ್ಣ ಇರು ಲಾಸ್ಟ್ ಬರ್ಪು ನಡೆಗೆ ಆತ. ನಾ ಆಟೋ ಇಟ್ಕೊಂಡು ಬರ್ತೀನಿ, ಹಾಸ್ಪಿಟಲ್ಗೆ ಹೋಗುವ ಪಾಪ ಅಂತ ಹೇಳ್ತಿದ್ದಾರೆ. ಯಾವ ಊರು ಅಕ್ಕ ಇದು? ಇದು ಕಾರ್ಕಳ. ನಿಮ್ಮದು ಹೆಸರು ಗೊತ್ತಾಗಿಲ್ಲ ಆಯಿತಾ, ಹೆಸರು ಹೇಳಿ. ಇಲ್ಲಿ ನೋಡಿ, ಮರ ಬಿದ್ದಿದೆ, ಹುಣಸೆ ಮರ ಬಿದ್ದಿದೆ ಆಯಿತಾ. ಅದರ ಈಗ ಇಡೆಯಲ್ಲಿ ಹೋಗಬೇಕು ನಾನು. ಹಾಯ್ ರವೀಂದ್ರ ಬ್ರೋ. ನೋಡಿ ಇದನ್ನು ಗೆಲ್ಲ ಅಡಿಯಲ್ಲಿ ಹೋಗ್ಬೇಕು. ಅಮ್ಮ ಮಂಡೆ ಹೋಯ್ತು ನಂದು. ನನ್ನ ಬಟ್ಟೆ ಎಲ್ಲ ಕೆಸರು ಮಾಡಿಬಿಟ್ಟಪ್ಪ. ಪಾಪ ಮಾರೆ, ಜಾಗ್ರತೆ ಮಾಡಿ. ಎಂತ ನಿಮ್ಮದು? ಹಾಯ್ ಬಿರ್ವಾಸ್ ಅಂತ ಶಾಂತಕ. ಪಿನ್ನೈಡಿಗೆ ಯಾರೆಲ್ಲ ಕನೆಕ್ಟ್ ಆಗಿ ಆಯಿತಾ. ಎಂತ ಮುದ್ದು. ಇವರು ಸಚಿನ್ ಅವರ ಫ್ರೆಂಡ್ ಬಿದ್ದನಂತೆ. ಅವರು ಹ್ಯಾಂಡಿಕ್ಯಾಪ್ ಅಂತೆ. ಅದಕ್ಕೆ ಹೇಳೋದು ನಾವು ಜಾಗ್ರತೆ ಮಾಡಿ ಎಂತ. ಹೌದು ಮಾರೆ, ಹುಣಸೆ ಮರದ ಇಡೆಯಿಂದ ಹೊರಗಡೆ ಬಂದೆ. ಹುಷಾರು, ಮಂಡೆ ತೆಡಿಲು ಮಿನಿ ಬತ್ತಂಡ 5 ನಿಮಿಷಡು ಎತ್ತರ ದೇವರ ಒಂದು ತೆಡಿಲ್ ಬತ್ತಂಡ ಪುಕ್ಕಿಲ್ದೇವೆ ಯಾನಿಪ್ಪುಜಿ ಬಿರುವಾಸ್ ಬಂದಿರು ಶಾಂತಕ್ಕ. ತೋಜುಂಡತಿ ಕ್ಲಿಯರ್ ಉಂಡತಿ. ಹಾರ್ಟ್ ಕೊಡ್ತಿದ್ದಾರೆ. ಯಾರದು ಹಾರ್ಟ್ ಕೊಡುವವರು? ಸಭೆಗೆ ಬನ್ನಿ ನೋಡುವ. ಬಿರುವಾಸ್ ಅಂತ ಶಾಂತಕ್ಕ. ಸಚಿನ್ ಇದ್ಯಾರು? ಸಚಿನ್ ಇನ್ನೊಬ್ರು ಬಂದರು. ಹಾಯ್ ಶಾಂತ ಸಿಸ್ ಅಂತ ಹೇಳ್ತಿದ್ದಾರೆ. ಹೇಳಿ ಓಕೆ ಅಂತ ಸಚಿನ್. ಎಂತ ಹೇಳಬೇಕು? ಲೈಕ್ ಕೊಡಿ ಮಾರೆ. ಹೇಳ್ತೇನೆ, ನೀವು ಲೈಕ್ ಕೊಡಿ ಮೊದಲು. ಡನ್ ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು. ನಿಮ್ಮ ಫೇಸ್ ತೋರಿಸಿ. ನಿಮ್ಮದು ಒಂದೇ ರಾಗ ಮಾರಿ. ಫೇಸ್ ಹೈಡ್ನಲ್ಲಿ ಇರಬೇಡಿ, ಬನ್ನಿ ಅಂತ ಹೇಳ್ತಿದ್ದಾರೆ ರವೀಂದ್ರ. ಹಾಯ್ ಡೋಂಗ್ರೆ ಅಂತ ಮಹೇಶ್ ಅಣ್ಣ ಗೊತ್ತಿರ್ತದೆ. ಮಹೇಶ್ ಅಣ್ಣ ಹಾಯ್ ಚಾಪರಿಯಾರ ಒಂಜಿ ಗಾಡಿ ದೆಪ್ಪುಲೆ ಮಾರು. ಇತ್ತ ಗಾಡಿ ದೆಪ್ಪುಡ ನೆಟೇರ್ನಲ್ಲ ಗಾಡಿ ಉಂಡ ತುಕಾವಿನ ದೆಪ್ಪುಗ. ಹಾಯ್ ಕಾರ್ಕಳ ಅಂತ ಶಾಂತಕ್ಕ. ಬೇಲಾಂಡೆ ಕಾರ್ಕಳ ಬನಂದುಲ್ಲೇರು ಶಾಂತಕ್ಕ. ಅಂದಿ ಶಾಂತಕ್ಕ ಗಾಡಿ ದೆಪ್ಪೊಡಿಗೆ ನೆಟೆ ಉಂಡ ತುಕ ಏರ್ನಲ್ಲ ಗಾಡಿ. ಹೇಳಿ, ಎಂತ ಹೇಳಬೇಕು ಸಚಿನ್? ನೀವು ಹೇಳಿ. ಬನ್ನಿ, ಗ್ರಾಮ ಸಭೆ ನಡೀತಾ ಇದ್ದೆ, ಎಲ್ಲರೂ ಜಾಯಿನ್ ಆಗಬೇಕಾಗಿ ವಿನಂತಿ. ಹೌದಾ? ಆಂಡ ಶಾಂತಕ್ಕ ಅಂತ ಯಾನ್ ಕೇಂಡ ಈ ಕಾನ್ಸರ್ ಪಂಜೇರು ಮಹೇಶನ್. ಅರೆ ಚರ್ಬಿ ಅರೆ
ಕಾಣ್ತಾ ಇಲ್ಲ ನೀವು, ಅದಕ್ಕೆ ನಾನು ಯಾಕೆ ಕಾಣಬೇಕು? ಓಕೆನಾ? ಓಕೆ ಓಕೆ ಓಕೆ, ಸೂಪರ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಲೈಕ್ ಕೊಡಿ ಮಹೇಶಣ್ಣ, ಲೈಕ್ ಕೊಡ್ತಿದ್ದಾರೆ, ಲೈಕ್ ಕೊಡಲಿ. ಸೂಪರ್ ಓಕೆನಾ ಹೇಳಿ? ಹಾಂ ಸೂಪರ್ ಓಕೆ. ರೋಡ್ ಕಾಣಿಸ್ತೆ ನೋಡಿ ಅಂತ. ಹೌದು ಮಾರ, ರೋಡ್ ಕಾಣಿಸ್ತಾ ಇದೆ, ಅದನ್ನು ನೋಡಿ. ಸಪೋರ್ಟ್ ಥ್ಯಾಂಕ್ ಯು. ಬೇಗ ಬೇಗ ಕಮೆಂಟ್ ಮಾಡಿ. ಹೌದು, ಬೇಗ ಬೇಗ ಕಮೆಂಟ್ ಮಾಡಿ, ನನ್ನ ಕೈ ಬಚ್ಚುತ್ತಾ ಉಂಟು. ನಿಮಗೇನು, ನೀವು ಫೇಸ್ ತೋರಿಸಿ, ಅದು ಫೇಸ್ ತೋರಿಸ್ಲಿಕ್ಕೆ ಮಾತ್ರ ಕೇಳ್ತೀರ. ಅಯ್ಯೋ ಮತ್ತೆ ಬಿದ್ದ ಸಿಸ್ಟರ್, ನನ್ನ ಕರ್ಮ. ಯಾರನ್ನಾದರೂ ಕರೀರಿ ಮಾರ್ರೆ, ಯಾರನ್ನಾದರೂ ಕರೀರಿ. ಸಚಿನ್ ಗುಡ್ ಅಂತ ಹೇಳ್ತೇನೆ. ನೀವು ಕಾಣ್ತಾ ಇಲ್ಲ ಮರಯ್ಯ, ಅದಕ್ಕೆ. ಎಂಥ ಮರಯ್ಯ ನಿಮ್ಮದು? ಎಲ್ಲೆಲ್ಲ ಅಂದರೆ ಅದು ರೋಡ್ ಮಾರ, ಅದು. ಬೇಗ ಬೇಗ ಬಸ್ ಬರುತ್ತೆ. ಹೌದಾ? ಓಕೆನಾ? ಕೆಂಪಾಗ ದಾದಂಡ ಅರೆ ತಿನ್ನೆ ಜಾಸ್ತಿ ಆತ ಬಿಸರ್ತೇನೆ ಗೈಸ್. ಓಕೆನಂತೇಳಿ. ಹಾಂ, ಬಾಲೆ ಬತ್ತನಾ ಓಂಡಿಯೇ ಬಾಲೆ. ಹಾಂ, ಸೂಪರ್ ಥ್ಯಾಂಕ್ ಯು ರವೀಂದ್ರ ಅಣ್ಣ. ಮುದ್ದು ಚಾಂಡೆ ರವೀಂದ್ರ ಅಣ್ಣ ಹಾಯ್, ತುಷಾಂತ್ ಅಣ್ಣ ಹಾಯ್. ಎನ್ನ ಚಾತುಜಿ ರೋಡ್ ಇಲ್ಲ. ಲೈಕ್ ಕೊಡಿ, ಕಮೆಂಟ್ ಮಾಡಿ. ಆಂಡ್ ನಾನು ಆಪುಜಿ ಏನಾದ್ರು ಶಕ್ತಿ ಇಜ್ಜಿ. ಶಾಂತಕ್ಕ, ಅಯ್ಯೋ ದೇವರೇ, ಇಲ್ಲಿ ಕಾಲೇಜ್ ಹುಡುಗಿಯರು ಬಿಟ್ಟರೆ ಯಾರು ಇಲ್ಲ ಸಿಸ್ಟರ್. ರಿಕ್ಷಾ ಕೂಡ ಇಲ್ವಾ ಅಲ್ಲಿ? ಅಜೀರ್ಣ ಆತನ ದಾಡ್ ಮಾರ್ರೆ, ಕಾಯಿವೇನಾ ಹುಡುಗಿ? ಯಾಕೆ ಫೇಸ್ ನಿಮಗೆ? ಓಯ್ ಅಮ್ಮ ದೇವ. ಆಪುಜಿ ಎಂಗೆ ತೆಲಿಪಾರ್ಲ ಆಪುಜಿ ಮುಂದೆ ಬೇಗ ಹೋಗುದಿಲ್ಲ ಓ ಸಂತೆ. ಪಯನಾ? ಓಕೆ. KSRTC ಕೆಸರು ರಟ್ಟಿಸಿ ತುಷಾಂತ್ ಅಮ್ಮ ಎನ್ನ ಓದುದಾಂಡ್ ಕಮೆಂಟ್ ಬೈಜಿ ನಾನು ಹೆಂಚಿನ ಓದನ್ನಿಲ್ಲ ಮಂಡೆ. ಯಾವ ನಿಗ್ಲಿ ರೋಡು ತೋಜಾಯಿನ ಯಾವ ಪಾಪಿಲ್ ಜೋರುಲ್ಲೇ ಇರಕ್ಲು ಬತ್ತನಕ್ ಕೆಲವೆಲ್ಲ ಇರತ್ತ ಬಾಸೆ ಜನ. ಬನ್ನಿ ಗೈಸ್, ಕಮೆಂಟ್ ಹಾಕಿ. ಚಾಂಡೆ ಡೋಂಗ್ರಿ ಚಾ ಇಜ್ಜಿ ಯಾನು ರೋಡ್ ಪೋಂದಿಲ್ಲೇರಿ ಚಾಂಡಕ್ಕೆ ಏನದಿಲ್ಲ ಈರ್ನ ಕಣ್ಣಿಗೆ ಒಳ್ಳೆ ನೋಡ್ರ. ಸೂಪರ್ ಥ್ಯಾಂಕ್ ಯು. ದೆವ್ವ ಕಳಿಸ್ತಿದ್ದಾರೆ. ಅಯ್ಯೋ ಪಾಪ ಅಳ್ತಾ ಇದ್ದಾನೆ ಸಿಸ್ಟರ್. ನಾನು ಎಂತ ಮಾಡೋದು ಈಗ ಸಚಿನ್? ಗಾಡಿ ಕಳಿಸ್ಲಾ? ಹೆಲಿಕಾಪ್ಟರ್ ಕಳಿಸ್ಲಾ? ನನ್ನ ಕೈ ನೋವು ಆಗ್ತದೆ, ನಾನು ಲೈವ್ ಎಂಡ್ ಮಾಡ್ತೇನೆ. ಓಕೆನಾ ಗೈಸ್? ನಾಳೆ ಸಿಗ್ತೇನೆ ಆಯಿತಾ? ಥ್ಯಾಂಕ್ ಯು ಎಲ್ರಿಗೂ. ನಾಳೆ ಸಿಗುವ. ನಾಳೆ ಲೇಟ್ ಲೈವ್ ಇರುತ್ತೆ ಆಯಿತಾ? ರವೀಂದ್ರಣ್ಣ ಥ್ಯಾಂಕ್ ಯು ಸೋ ಮಚ್. ಕೃಷ್ಣಣ್ಣ, ತುಷಾಂತ್, ಶಾಂತಕ್ಕ ಎಲ್ರಿಗೂ ಥ್ಯಾಂಕ್ ಯು. ಬಾಯ್.